ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸದಾ ಬಿಸಿಯಾಗಿ ಪೆನ್ನು ಹಿಡಿದು ಸೆಕ್ಷನ್ ದಾಖಲಿಸುತ್ತಿದ್ದ ಮಹಿಳಾ ಸಿಬ್ಬಂದಿಗಳ ಕೈಯಲ್ಲಿ ಬಣ್ಣ ಬಣ್ಣದ ರಂಗೋಲಿ ಮೂಡಿಬಂತು. ಜಿಲ್ಲೆಯ ಎಲ್ಲ ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿಗೆ ಉಡುಪಿ ಜಿಲ್ಲಾ ಪೊಲೀಸ್ ಆಯೋಜನೆ ಮಾಡಿದ ರಂಗೋಲಿ ಸ್ಪರ್ಧೆಯಲ್ಲಿ 9 ತಂಡಗಳು ಭಾಗವಹಿಸಿ ತಮ್ಮೊಳಗೆ ಅಡಗಿದ್ದ ಕಲೆಯನ್ನು ಹೊರಹಾಕಿದ್ರು. ಸದಾ ಕಾನೂನು ಸುವ್ಯವಸ್ಥೆ ಕಾಪಾಡುತ್ತಾ ಒತ್ತಡದ ಜೀವನದಲ್ಲೇ ಇದ್ದ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ಒಂದು ದಿನ ರಿಲ್ಯಾಕ್ಸ್ ಮೂಡಲ್ಲಿ ಕಂಡುಬಂದರು. ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತ ಉದ್ದೇಶದಲ್ಲಿ ಮಾಡಿದ್ದೀವಿ. ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ ಇಲ್ವಾ? ವೆರಿ ಗುಡ್. ನಾನು ಆ್ಯಕ್ಚುಲಿ ಏನು ಯೋಚನೆ ಮಾಡಿದ್ರೆ ನಮ್ಮದೊಂದು ಉಡುಪಿ ಜಿಲ್ಲಾ ಒಂದು ಕಲ್ಚರಲ್ ಪ್ರೋಗ್ರಾಮ್ ಮಾಡಿ ಅದರ ಭಾಗವಾಗಿ ರಂಗೋಲಿ ಕಾಂಪಿಟೇಷನ್ ಮಾಡೋಣ ಅಂತ. ಬಟ್ ನಮ್ಮ ಪ್ರಭು ಹೇಳಿದ್ದಾರೆ ಇಲ್ಲ, ಇಂಡಿಪೆಂಡೆನ್ಸ್ ಡೇ ಸಂಬಂಧಪಟ್ಟಾಗಿ ನಾವು ಮಾಡಬೇಕು ಅಂತ. ಮೊದಲನೇದಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ 4 ಜನ ಜಡ್ಜಸ್ ಬಂದಿದ್ದಾರೆ. ಶ್ರೀಮತಿ ಗಿರಿಜಾ ಹೆಗಡೆ ಅವರು, ವಿದ್ಯಾ ಅವರು, ಮಂಜುಳಾ ಕೆ ಹಾಗೂ ನಿಶಾ. ಇವರು 4 ಜನರು ನಮ್ಮ ಪೊಲೀಸ್ ಇಲಾಖೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ರಿಸಲ್ಟ್ ಅನೌನ್ಸ್ ಮಾಡ್ತೀನಿ. ಯಾರು? ಶ್ರೀಜಿತ್, V4 ನ್ಯೂಸ್, ಉಡುಪಿ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.